ಬರಮಾಡಿಕೊಳ್ತಾ ಇದ್ದಾವ. ಈಗ ಕ್ವಾಲಿಫೈಡ್ ರೌಂಡ್ಗೆ ನಮ್ಮೊಟ್ಟಿಗೆ ಸೆಲೆಕ್ಟ್ ಆಗ್ತಾ ಇದೆ ಸುಳ್ಯ ತಾಲೂಕಿನ ಅತಿ ಬಲಾಢ್ಯ ತಂಡ ಹುಲ್ಲದೀಪ ಮಾದರಿಯ ತಂಡದಲ್ಲಿ ಯಶಸ್ಸು ಮೆಟ್ಟಿಲು ನೇರ್ತಿದ್ದಂತ ಶಿವಶಕ್ತಿ ಕೋಳಿಯಾರ ಚಪ್ಪಾಳೆ. ಈಗ ಪ್ರಾರಂಭದಲ್ಲಿ ಹೇಳಿದಾಗ ಒಂದು ತಂಡ ಒಂದು ಅಂಕಣಕ್ಕೆ ಬಂದಾಗ ಒಂದು ಬಹುಮಾನ ಖಚಿತ. ಶಿಸ್ತಿನಲ್ಲಿ ತಮ್ಮದಾದ ಹೆಸರಿರ್ತಕ್ಕ ತಂಡ ಒಂದು ಸ್ಟೇಜ್ಗೆ ಬರಬೇಕಾದ್ರೆ ಅದು ಶಿಸ್ತನ್ನು ಉಳಿದುಕೊಂಡಿತ್ತು. ಕ್ರೀಡೆ ಎಂದಾಗಿ ಇರುವುದು ಶಿಸ್ತು ಮತ್ತು ತಾಳ್ಮೆ. ಇದು ಹೇಳಲಿಕ್ಕೆ ಸಹಿ ಇದ್ರೆ ಸಂಸ್ಥೆ 3 ತಂಡವನ್ನು ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದೆ. ಇವತ್ತು ನಮ್ಮನ್ನು ಸೇರಿಕೊಂಡಿದ್ದು 2 ತಂಡವಾಗಿ 28ನೇ ತಾರೀಕಿಗೆ ಪಂದ್ಯಾಟ ಇದೆ. ನಮ್ಮೆಲ್ಲರನ್ನು ಆಹ್ವಾನ ಮಾಡಿದ್ದಾರೆ. ಅಲ್ಲಿ 11 ಗಂಟೆ ಗೇಮ್ ಮುಗಿಪುದು. ಅಲ್ಲಿ ಸರ್ಕಾರದ ರೂಲ್ಸ್ ಅಲ್ಲಿ ಚೂರು ಟಫ್ ಇಟ್ಕೊಂಡು ಮೋಸ್ಟ್ಲಿ 11 ಗಂಟೆಗೆ ಪಂದ್ಯಾಟ ಮುಗಿಯುತ್ತೆ. 7 ಗಂಟೆಗೆ ದೇಹ ತೂಕ ಆಗತ್ತೆ. ದಯವಿಟ್ಟು ತಾವು ಹೊರಗಡೆ ಬರಬೇಕು. ಶಾಸ್ತ್ರ ಫ್ರೆಂಡ್ಸ್ ಕುಂತ್ರಾಡಿ ಹಾರ್ಪಲ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ನಂತರಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನಾನು ಕೂಡ ಈ ತಂಡದ ಸದಸ್ಯ. ಇದು ನನ್ನ ತಂಡ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದ. ಬಂಧುಗಳ ಸೆಮಿಫೈನಲ್ ಹಂತಕ್ಕೆ 4 ತಂಡಗಳು ಬಂದಿವೆ. ಸಂಘಟನೆಗೋಸ್ಕರ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದು. ನಾನು ಪ್ರಾರಂಭದಲ್ಲಿ ಹೇಳಿದರೆ ಇದು ಹಿಂದೂ ಬಾಂಧವರಿಗೆ ಪಂದ್ಯಾಟ, ಹಾಗಂತ ಹೇಳಿ ಯಾವುದೇ ಧರ್ಮದ ವಿರುದ್ಧ ಅಲ್ಲ. ಇವತ್ತು ನಮ್ಮೆಲ್ಲ ಸೇರಿಸಿ ಆಡುವ ಎಲ್ಲರಿಗೆ ನೋಡುವ ಅವಕಾಶ ಇದೆ ಅಂತ ಪ್ರಾರಂಭದಲ್ಲಿ ಹೇಳಿದೆ. ಯಾರ ಬಣ ಇದ್ದರಿಗೆ ಯಾಕಂದ್ರೆ ತುಯ್ಯರ್ಲ ಬಗ್ಗೆ ಎಲ್ಲೂ ಇಲ್ಲ, ಏನೂ ಇಲ್ಲ. ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಮಿತ್ರರು ಇಲ್ಲೆಲ್ಲ ಇದ್ದಾರೆ. ಆಟವನ್ನು ಯಾರು ನೋಡಬಹುದು. ಇಲ್ಲಿ ಒಂದು ಸಿಸ್ಟಮ್ ಆಗಿತ್ತು. ಅದಕ್ಕಾಗಿ ಈ ರೀತಿಯ ಆಟಕ್ಕೆ ನಾವೆಲ್ಲ ಒಳಪಟ್ಟಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಟ ಸಾಗಿ ಬಂದಿತ್ತು. ಕಳೆದ 11 ಗಂಟೆ 5 ನಿಮಿಷದಿಂದ ಪ್ರಾರಂಭದಲ್ಲಿ 1:30 ಗಂಟೆಗೆ ಪಂದ್ಯಾಟ ಮುಗಿಯುತ್ತೆ ಅಂತ. ಎಸ್ ಸರ್, 1 ನಿಮಿಷ ಬನ್ನಿ. ಇಲ್ಲಿರಿ ಎಲ್ಲ ಸಂಘಟಕರು, ಅದ ಸ್ಪಾನ್ಸರ್ಸ್ ಎಲ್ಲ ಇಲ್ಲಿರಿ. ಎಸ್, ನೇರವಾಗಿ ಒಂದು ಮಾತು ದಯವಿಟ್ಟು ನಿಮ್ಮ ಕಡೆಯಿಂದ. ಸುರೇಶ್ ಪ್ಲೀಸ್. ಪ್ರಥಮವಾಗಿ ಪಂದ್ಯವನ್ನು ಆಯೋಜಿಸಿದರು. ಅಂದರೆ ಈ ವರ್ಷದಲ್ಲಿ ಬಹಳ ಚೆನ್ನಾಗಿದೆ, ಚೋಟಾಗಿ ಮಾಡಿದ್ದಾರೆ. ತಂಡಗಳು ನಿರೀಕ್ಷೆಯಷ್ಟು ಬಂದಿರಲಿಕ್ಕಿಲ್ಲ, ಆದರೂ ಇದ್ದ ತಂಡಗಳು ಒಳ್ಳೆಯ ತಂಡಗಳಿಗೆ ಮಟ್ಟಿಗೆ ಸೇರ್ಕೊಂಡಿವೆ ಅಂತ ಹೇಳ್ತಾರೆ. ತುಂಬ ಖುಷಿಯಾಗಿದೆ. ಕಡೆ ಮಾಡಲ ಕಡೆ ಮದಿಮೆ ಜಾಸ್ತಿ. ಶಿವಶಕ್ತಿ ಗೋಳಿಯಾಲ ಪ್ಲೀಸ್ ಅಜಯ್. ನಮಸ್ತೆ. 2ನೇ ಸಲಹೆ ಬರ್ತಿಲ್ಲ. ಲಾಸ್ಟ್ ಟೈಮ್ ಅದಕ್ಕೆ ಕೂಡ ನಾವು 2 ಟೀಮ್ ಹಾಕಿದ್ವಿ. ಈ ಸಲ ಕೂಡ 2 ಟೀಮ್ ಹಾಕಿದ್ವಿ. ತುಂಬ ಒಳ್ಳೆಯಾಗಿದೆ ಪ್ರಿಪರೇಷನ್. ಸಂಘಟನೆಗೆ ಅದಕ್ಕೆ ಸರ್ 12 ಮುರ್ಕೊಂಡಾಗ ಈ ಸರ್ ಈ ಕಡೆ ನೇರವಾಗಿ ಫ್ರೆಂಡ್ಸ್ ಕಾರಿಂಜ. ನಮಸ್ಕಾರ. ಈ ಕೊರೋನಾ ಸ್ಟಾರ್ಟ್ ಆಗಿ 1 ವರ್ಷದಿಂದ ಮ್ಯಾಚ್ ಇದ್ದಾರೆ. ಬಾರಿ ಎಂಟು ಮ್ಯಾಚ್ ಮಂದಿ ಮ್ಯಾಚ್ ಅಪ್ಪಾಗನೇ ಮೊದಲ ಆಯ್ತು 25 ಶುರು ಮಾಡ್ತೀವಿ. ಬಾರಿ ಖುಷಿ ಅಂడి. ಬಾರಿ ಖುಷಿ ಅಂడి. ఒక 20 ಮ್ಯಾಚ್ ಉಂಟು ಮಾತ್ರ ಬಂದು ಸಹಕಾರ ಮಾಡ್ಕೊಳ್ಳೋದು. ಈ ವರ್ಷ ಮ್ಯಾಚ್ ಇದ್ದಂತೆ
ಕಾಪುಡುಗಳ ಪರಟದಲ್ಲಿ ಕಾದಿದ್ದವ ಲಕ್ಷ್ಮೀ ಜನ ಅಂತ ಕೇಟ ತುಂಬ ಅದೇ ಜಾಗದಲ್ಲಿ ಬಾರಿ ಕೊಲ್ಲುವ ಮ್ಯಾಚ್ ಆಗ್ತದೆ ಮಾತ್ರದಲ್ಲಿ ಬಾರಿ ಕೊಲ್ಲುವ ಮ್ಯಾಚ್ ಒಂದು ವರ್ಷ ಇದು ನಡೆದ ಮ್ಯಾಚ್ ಒಂದು ಲೈವ್ ಬಾರಿ ರಾಜ್ಯ ಮಾಡ್ಕೊಂಡು ವಿಶೇಷ ಈಗ ನಿಮ್ಗೆಲ್ರಿಗೂ ಕೂಡ ಹಸ್ತಲಾಘವನ್ನ ಮಾಡ್ಲಿಕ್ಕಿದ್ದಾರೆ ಇವತ್ತಿನ ಬ್ರ್ಯಾಂಡ್ ಸ್ಪಾನ್ಸರ್ಸ್ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಶಿವಪ್ರಸಾದ್ ಮಹಿಳೆ ಎಂಟೈರ್ ಟೀಮ್. ರಾತ್ರಿ ಹೊತ್ತು ಯಾವುದೇ ಪಂದ್ಯಾಟವನ್ನು ಮಾಡುವಾಗ ಈ ಸ್ಥಳವನ್ನ ಇವತ್ತು ಒದಗಿಸಿಕೊಟ್ಟಂತಹ ಆ ಸ್ಥಳ ದಾನಿಗಳಿಗೆ ದೊಡ್ಡ ಚಪ್ಪಾಳೆ ಕೊಟ್ಟು ಅಭಿನಂದಿಸ್ತಾ ಇದ್ದಾವೆ. ಇಡೀ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವರ್ಗ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಇಡೀ ಕಾರ್ಯಕ್ರಮದಲ್ಲಿ 6 ಗಂಟೆಯಿಂದ ಇಲ್ಲಿಗೆ ತನಕ ಇರತಕ್ಕಂತಹ ನಮ್ಮೆಲ್ಲ ಮಹಿಳೆಯರಿಗೆ ದೊಡ್ಡ ಚಪ್ಪಾಳೆ ಕೊಡಬೇಕು. ಇವರಿಲ್ಲ ಅಂದ್ರೆ ಆಟ ವೀಕ್ಷಣೆ ಮಾಡೋಕೆ ಜನ ಇರೋದಿಲ್ಲ. ಅಂಡ್ ವಿಡಿಯೋಗ್ರಾಫರ್ಸ್ ಕಂಟಿನ್ಯೂ ಆನ್ ಸ್ಟ್ಯಾಂಡ್. ದೊಡ್ಡ ಚಪ್ಪಾಳೆ, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫೋಟೋಗ್ರಾಫರ್ಸ್. ಅಂಡ್ ಇವತ್ತು ದೇಹತುಂಗದ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಂತ ಎಲ್ಲ ನಮ್ಮ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲವರಿಗೆ ಅಭಿನಂದಿಸ್ತಾ ಇದ್ದಾವೆ. ಇನ್ನು ಇಡೀ ಕಾರ್ಯಕ್ರಮಕ್ಕೆ ಸೌಂಡ್ ಸ್ಮೋಕ್ ವ್ಯವಸ್ಥೆ ಮತ್ತು ಗುರುರಚನ ಪಂಚಮುಖಿ ಸೌಂಡ್ ಸ್ಮೋಕ್ ಶಾಮಿಯಾನ ಪ್ರಮೋದ್ ರೈ ನಂದಗುರಿ ಅಂಡ್ ಮಹೇಶ್ ದೊಡ್ಡ ಚಪ್ಪಾಳೆಯಲ್ಲಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಈ ಯಂತ್ರವನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ಈ ಸಂಘಟನೆ ಬಿಟ್ಟು ಹೊರಗಡೆ ಸಂಘಟನೆ ಎಲ್ಲರಿಗೂ ಅಭಿನಂದಿಸ್ತಾ ಇದ್ದಾವೆ. ಈ ಸಂಘಟನೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ ಸೇನೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, ಹಿಂದೂ ಶಾಲೆಗಳ ವೇದಿಕೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಅಭಿನಂದಿಸ್ತಾ ಇದ್ದಾವೆ. ಅಂಡ್ ಈ ಕಾರ್ಯಕ್ರಮದಲ್ಲಿ 6 ಗಂಟೆಗೆ ನಮ್ಮನ್ನ ಸೇರಿಕೊಂಡಿರ್ತಕ್ಕಂಥ ಶ್ರೀಯುತ ದೀಪಕ್ ನೆಲ್ಯಾಡಿ ನಿಮ್ಮನ್ನು ಕೂಡ ಅಭಿನಂದಿಸ್ತಾ ಇದ್ದಾವೆ. ಯಾವುದೇ ಕಾರ್ಯಕ್ರಮ ಇರುವಾಗ ರೆಫ್ರಿಗಳು ಅಗತ್ಯ. ಕಬಡ್ಡಿಗಾದ್ರೆ ಗ್ಯಾಪ್ ಇರುತ್ತೆ, ಕಬಡ್ಡಿಗಾದ್ರೆ ಒಂದು ಮ್ಯಾಚ್ ಆದಾಗ ಗ್ಯಾಪ್ ಇರುತ್ತೆ. ಬಟ್ ಇನ್ನು ಹಗ್ಗ ಜಗ್ಗಡದಲ್ಲಿ ಸತತವಾಗಿ ನಿಲ್ಬೇಕು 3 ಗಂಟೆ 4 ಗಂಟೆ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ರಾಜೇಶ್ ಕಡಬ ಅಂಡ್ ರವಿ ನಕ್ಕಿಲಾಡಿ. ಎಲ್ಲರೂ ಕೂಡ ಅಭಿನಂದಿಸುತ್ತಾ ಕೊನೆಯದಾಗಿ ಮಹೇಶ್, ಪ್ರಮೋದ್, ಕೆಲದಗಳಿಗೆ ಪೋಡಿಗೆ ಸುಳ್ಳು ಅಂಟು ವಾರ ಗೊತ್ತಿಜ್ಜಿ ನಾನು ಲೈವ್ ಟೆಲಿಕಾಸ್ಟ್ ಆದಾಗ ಎಂಕಲ ಸುಳ್ಳು ಬಡಿಯರ ಗೊತ್ತಿಜ್ಜಿ. ನಾನು ಈ ಮ್ಯಾಚ್ 12 ಗಂಟೆ ಮುಗಿನ 3 ಗಂಟೆ ಮುಗಿನ ಅಂತೆ ಪಂಪು ಮುಂದೆ ಪಂಡದೆ ಬರ್ತದೆ ನಾವು ಮಲ್ಪಲೆಗೆ ಅಂಡ್ ಅಣ್ಣ ಬನ್ನಿ ಸ್ಮರಣೆ ಖಂಡಿತ ಭಾಗವಹಿಸಬೇಕು. ಅವರನ್ನು ಕೂಡ ಒಂದು ಚಪ್ಪಾಳೆ ಆಯ್ತು ಆಗಿದೆ ಅಲ್ವಾ? ಎಲ್ಲ ಆಟಗಾರರಿಗೆ ಹಸ್ತಲಾಘವವನ್ನು ಮಾಡುತ್ತಾ ಅವರಿಗೆ ಅಭಿನಂದಿಸಬೇಕು. ಈಗ ಶ್ರೀಯುತ ರವಿ ನಿಕ್ಕಿಲಾಡಿ ರಾಜೇಶ್ ದಯವಿಟ್ಟು ಬನ್ನಿ, ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ರಾಜೇಶ್ ಕಡಬ ಹಾಗೆ ರವಿ, ದೀಪಕ್ ನೆಲ್ಯಾಡಿ ದಯವಿಟ್ಟು ಬನ್ನಿ. ದೀಪಕ್ ನೆಲ್ಯಾಡಿ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾವೆ. ಸಮಾರೋಪ ಕಾರ್ಯಕ್ರಮ ಇಲ್ಲ, ಇಲ್ಲಿಗೆ ಮುಗಿಸ್ತೇವೆ ಎಲ್ಲ. ರಾಜೇಶ್ ಕಡಬ ಇವರನ್ನು ಅದು ರವಿ ಸರ್ ಪ್ಲೀಸ್. ದೀಪಕ್ ನೆಲ್ಯಾಡಿ ರವಿ ಸರ್
ಸೆಮಿಫೈನಲ್ ಮ್ಯಾಚ್ ವಿನಾಯಕ ಮತ್ತು ಶಿವಶಕ್ತಿ ಕೋಡಿಯಾಲ ರವಿ ಸರ್ ಅಭಿನಂದನೆಗಳು. ಎಸ್ ಪ್ಲೀಸ್ ಆಯ್ತಾ, ದಯವಿಟ್ಟು ಎಲ್ಲ ಸರ್ ಅವರಿಗೆ ಹಸ್ತಲಾಘವ ಮಾಡುತ್ತಾ ಎಸ್ ಎಸ್ ಉತ್ತಮ ಸೌಂಡ್ ಪ್ಲಸ್ ಲೈಟಿಂಗ್ ಇದರ ನಿರ್ವಹಣೆ ಮಾಡಿರ್ತಕ್ಕಂಥ ಪ್ರೀತಮ್ ಇವರಿಗೆ ಸ್ಮರಣಿಕರಣ ನೀಡ್ತಾರೆ. ಅದೇ ರೀತಿ ಪಂದ್ಯದ ಆಯೋಜನೆ ಮಾಡಬೇಕಿದ್ರೆ ಇದಕ್ಕೆ ನಿರೂಪಣೆ ಬಹಳ ಮುಖ್ಯ. ಪಂದ್ಯದ ನಿರೂಪಣೆ ಮತ್ತು ನಿರ್ವಹಣೆ ಇದನ್ನು ಮಾಡಿರ್ತಕ್ಕಂಥವರು ಸುರೇಶ್ ಮಣಿಪಣ್ಣ. ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪಂದ್ಯಾಟವನ್ನು ನಡೆಸಿಕೊಂಡಿರ್ತಕ್ಕಂಥ ಒಂದು ನಿರೂಪಕ ಅಂತ ಹೇಳಿದ್ರೆ ಸುರೇಶ್ ಮಣಿಪಣ್ಣ. ಇವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಯುವಕ ಮಂಡಲದಲ್ಲಿ ಸೇರಿಕೊಂಡು ಹಲವು ಪಂದ್ಯಾಟವನ್ನು ನಡೆಸಿಕೊಂಡಿರ್ತಾರೆ. ವಿಶೇಷವಾಗಿ ಅವರಿಗೆ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡತಕ್ಕಂಥ ಇಡೀ ಕಾರ್ಯಕ್ರಮವನ್ನು ಶಿವಪ್ರಸಾದ್ ಮೈದಾರಿ ಅವರಿಗೆ ಸ್ಮರಣಿಕೆ ನೀಡುತ್ತೇವೆ. ಮುಂದಕ್ಕೆ ಎಲ್ಲ ಸಂಘಟಕರು ನೇರವಾಗಿ ಹಸ್ತಲಾಘವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವ. ಥರ್ಡ್ ಫೋರ್ತ್ಗೆ ಪಂದ್ಯಾಟ ಇರುತ್ತೆ, ಸೇಮ್ ರೂಲ್ಸ್ ಇರುತ್ತೆ. ಪ್ಲೀಸ್ ಪ್ಲೀಸ್ ಬನ್ನಿ, ಅಲ್ಲಿಂದ ಬನ್ನಿ ಬ್ಯಾಕ್ ಸೈಡ್ ಇಂದ ಪ್ಲೀಸ್, ಬೇಗ ಬೇಗ ಕಂಟಿನ್ಯೂ. ತಿಲಕ್ ಅಲ್ಲಿಂದ ಬನ್ನಿ. ಮ್ಯೂಸಿಕ್ ಮ್ಯೂಸಿಕ್ ಎಲ್ಲ ಸಂಘಟಕರು ಲಕ್ಷ್ಮೀಕರಣ ಯುವಕ ಮಂಡಲಕ್ಕೆ ಮ್ಯೂಸಿಕ್ ಪ್ಲೀಸ್. ಎಲ್ಲಿದೆ ಈಗ ಕ್ಲಿಯರೆನ್ಸ್ ಇರಬೇಕು. ತಿಲಕ್ ಕ್ಯಾಮರಾ ನನ್ನೊಟ್ಟಿಗೆ ಇರಬೇಕು. ಈಗ ಫೋಟೋ 4 ತಂಡದ ಫೋಟೋ ನನ್ನ ಹತ್ರ ಇರಬೇಕು, ನನ್ನ ಹತ್ರನೇ ಇರಬೇಕು. ಫಸ್ಟ್ ಮ್ಯಾಚ್ ವಿನಾಯಕ ಕುಂಬ್ರ ಮತ್ತು ಶಿವಶಕ್ತಿ ಕೋಡಿಯಾಲ ಎರಡು ತಂಡಗಳ ಬಿಟ್ಟು ಉಳಿದವು ಅಂಕಣದ ತೆರಳಬಹುದು. ಶಿವಶಕ್ತಿ ಕೋಡಿಯಾಲ ಮತ್ತು ವಿನಾಯಕ ಕುಂಬ್ರ ಚಾರ್ಜ್ ಉಂಟ ಮೊಬೈಲ್ ಕಡ್ದಕ್ಕೆ ಹೋಯ್ತು. ಶಿವಶಕ್ತಿ ಕೋಡಿಯಾಲ ವಿನಾಯಕ ಕುಂಬ್ರ ಫಸ್ಟ್ ಸೆಮಿಫೈನಲ್